चुन के सारे बदले लिए। सिंदूर नहीं मिटने देंगे, तिरंगा नहीं झुकने देंगे, अब जुल्म नहीं हमको सहना। मेरे देश का यारो, मेरे देश का यारो क्या कहना, मेरे देश का यारो क्या कहना। बहनों ने फिर पहना गहना, मेरे देश का यारो क्या कहना। ಮುದ್ದು ಪುಟಾಣಿಗಳಿಗೆ ತುಂಬು ಮನದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಹಿರಿಯ ವಿದ್ಯಾರ್ಥಿಗಳಿಂದ ಇನ್ನೊಂದು ಒಪ್ಪನ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಇದೀಗ ಅವರಿಗೆ ವೇದಿಕೆ. ஆரம்பம் தூளுங்கும் செங்கதிர் முகம் மாறும் கண்டு நேரம் பொக்கறியாதே நானே ഇന്ന് ആനന്ദിച്ചാശിക്കുന്ന മലർ വിരിഞ്ഞതിലൂറും തേനൊന്ന് കുടിച്ചിടുവാനേ. ആരംഭം തൂളുങ്കും ചെങ്കതിർ മുഖം മാറും കണ്ട് നേരം പൊക്കറിയാതെ ഞാനേ ഇന്ന് ആനന്ദിച്ചാശിക്കുന്ന മലർ വിരിഞ്ഞതിലൂറും തേനൊന്ന് കുടിച്ചിടുവാനേ. കനിയാളോടുള്ളിൽ എനിക്ക് നിറഞ്ഞ് പ്രേമത്തിൻ മരുന്നൊരു തുള്ളി തരുവാൻ പറഞ്ഞ് സാരം വച്ചെഴുത്താനും കള്ളികളെല്ലാം അറിഞ്ഞ് താമരപ്പൂവൊരു വാക്കം കിള്ളിയതില്ല തിരിഞ്ഞ് കണ്ണാടേ പല്ല് മുത്തു നിരത്തതിനൊത്തൊരു വിത്തൊരു കണ്ണാടേ നിന്റെ തേനരപ്പ് വിടച്ചിരിക്കുന്ന ഞാൻ ഉണച്ചിടുമെന്ന് കിട്ടേ മോഹബത്തിന്റെ സ്വത്തെ പുന്നാരക്കുട്ടി തത്തെ ക്ഷണം എനിക്ക് നല്ലൊരു മറുപടി തന്നിട ദേവി മുല്ല വളർമണമുള്ളൊരു ദേവി മാഞ്ഞാലം കൊഞ്ചി കൊഞ്ചി കണ്ണും വെട്ടിച്ചെന്നെ കണ്ട പാഞ്ഞൊളിച്ചിടുന്നെന്തിനാണ് നിന്റെ മാരനായി എടുക്കുവാൻ എന്നെ പറ്റുന്നില്ലെങ്കിൽ പിന്നെ ആരാണ് ഈ ഉലകത്തിൽ തേനേ.
സെറ്റപ്പുകളൊക്കെ കൊള്ളാല്ലേ? പാത്തൂരി വെങ്കട്ടാലോചിച്ചനേകമ്പർ വന്നാനേ അവൾക്ക് വളരെ പരിഷ്കരനായൊരു മാപ്പിള ആകണമെന്നാണ്. പൽപ്പും പണമില്ല എങ്കിലും പച്ച പരിഷ്കരനാകാനേ ദുഴകൾ പഠിച്ചവനോടെപ്പോഴും തേടിക്കൊണ്ടെങ്ങനെ കാരം കഴിച്ചാണ്. ನನ್ನೋರ ಕೊಡೋರ ನಮ್ಮ ಶಾಲೆದ ಟೀಚರ್ ನಗ್ಲು ಅಂಚನೆ ನಮ್ಮ ಪೊರ್ಲಕಂಠದ ಜೋಕುಲ್ಲವಲ್ಲೇರು ಅಂಚನೆ ನಮ್ಮ ಗುರಿಕಾರೆ ಪೆರ್ಮೆದ ಗುರಿಕಾರೆಲ ಇತ್ತೆ ಮಿತ್ತ ಚಾವಡಿಡು
ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಗುಮಿಸೊಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಬಾಕ್ಯಾರು ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಗುಮಿಸೊಂದು ಕಮ್ಮಿನ ಪಸಿರಂಗ ಊರೂರ್ ಮೇಡೆನನ ಭಾಗ್ಯ ಪೆರ್ಕ ಉರ್ತರಂಡು ಬಂಗಾರದ ಕಂಗಣಡು ಪೇರು ನುಕ್ಕುದ ಒಣಸ ಸಿರಿ ಭಾಗ್ಯ ಪೆರ್ಕ ಉರ್ತರಂಡು ಮಾಯ ಕೊಡು ರಂಗಿ ಕೊಡು ಮೊದಲ ಮದಿದ ಚಂದ್ರಿ ಭಾಗ್ಯಾರು ಕಂಡಡು ಗಂಧ ಸಾಲಿ ಪೊರ್ಲಬಿದೆ ಗುಮೆಸೊಂದು ಕಮ್ಮೆನ ಪಸಿರಿಂದು ಊರೂರ್ ಮೇಡೆನನ ಗುಮೆಸೊಂದು ಕಮ್ಮೆನ ಪಸಿರಿಂದು ಊರೂರ್ ಮೇಡೆನನ ಪೊರ್ಲಬಿದೆ ಗುಮೆಸೊಂದು ಕಮ್ಮೆನ ಪಸಿರಂದು ಊರೂರ್ ಮೇಡೆನನ ಗುಮೆಸೊಂದು ಕಮ್ಮೆನ ಪಸಿರಂದು ಊರೂರ್ ಮೇಡೆನನ ಭಾಗ್ಯಾರ್ದ ಕಂಡಡು ಬಾರಿ ಶ್ರೀಗಂಧದ ಪರಿಮಳ ಬರ್ಪುನಂಚಿನ ಗೆಂದ ಸಾಲಿನ ನಮಕ್ ಗಮನ ಕೊರಿಯರ್ ಅಂಚಿನ ಟೀಚರ್ಸ್ ನಕ್ಲು ಬಾರಿ ಪೊರ್ಲುದ ಕಮ್ಮೆನ ನಮ್ಮ ತುಳುನಾಡದ ವೈಭವಂದು ಮಸ್ತ್ ಖುಷಿಯಂಡ್ ಮಸ್ತ್ ಪೊರ್ಲಾಂಡ್ ನನ್ನರ ಜೋರಾಯಿನ ತಾಟಿ ಬರಡು ನಮ್ಮ ಟೀಚರ್ಸ್ ನಕ್ಲೆಗ್ಲ ಅಂಚನೆ ರೆಡ್ ವಿದ್ಯಾರ್ಥಿಲಿತ್ತಿರ್ ಮಸ್ತ್ ಖುಷಿಯಂಡ್ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸುವಲ್ಲಿ ಪ್ರತಿಭೆಯನ್ನು ಹೊಂದಿದ ಶಿಕ್ಷಕರಿದ್ದಲ್ಲಿ ಖಂಡಿತವಾಗಿಯೂ ಆ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ನಮ್ಮ ಶಾಲಾ ಶಿಕ್ಷಕರು ಕೇವಲ 2 ದಿನಗಳಲ್ಲಿ ಜಾಸ್ತಿ ಅಂತಂದರೆ ಕೇವಲ 2 ಗಂಟೆಗಳ ಪ್ರಾಕ್ಟೀಸನ್ನು ಮಾಡುವ ಮುಖಾಂತರ ಈ ವೇದಿಕೆಯಲ್ಲಿ ಅದ್ಭುತವಾದಂಥ ಪ್ರದರ್ಶನ ನೀಡಿದ ನಮ್ಮ ಶಾಲೆಯ ಹೆಮ್ಮೆಯ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಇಲ್ಲಿಗೆ ಇವತ್ತಿನ ಸಾಂಸ್ಕೃತಿಕ ಕಲಾ ವೈಭವ ತಟ್ಟು ಚಪ್ಪಾಳೆ ಕಾರ್ಯಕ್ರಮಕ್ಕೆ ನಾವು ಪೂರ್ಣ ವಿರಾಮ ನೀಡುತ್ತೇವೆ. ನಾಳೆ ದಿನಾಂಕ 26/4/2026 ಭಾನುವಾರ ಗುರುವಂದನೆ ಹಾಗೂ ಪೂರ್ವ ವಿದ್ಯಾರ್ಥಿಗಳ ಸಮ್ಮಿಲನ ಸಮಾರಂಭ ನಡೀಲಿಕ್ಕಿದೆ. ತಾವೆಲ್ಲರೂ ಇದೇ ಪ್ರೀತಿಯಿಂದ ಈ ಶಾಲೆಗೆ ಬಂದು ನಾಳಿನ ದಿನ ಕೂಡ ಶತಸಿರಿ ಶತಮಾನ ಸಂಭ್ರಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇನೆ. ಅನೇಕ ದಾನಿಗಳಿದ್ದಾರೆ, ಅನೇಕ ಅಭಿಮಾನಿಗಳಿದ್ದಾರೆ. ಪ್ರೇಕ್ಷಕರು 1 ನಿಮಿಷ ನಮ್ಮೊಂದಿಗೆ ಸಹಕರಿಸಬೇಕು. ನಮ್ಮ ಈ ಅದ್ಭುತವಾದಂತಹ ತಟ್ಟು